ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮನೆಗೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ರಕ್ಷಿತಾ ಶೆಟ್ಟಿ ಆಗಮಿಸಿ ಬೆಳಗಿನ ಉಪಹಾರವನ್ನ ಸೇವಿಸಿದ್ರು. ಶಾಸಕರು ಅವರನ್ನ ಸನ್ಮಾನಿಸಿದ್ರು. ನಂತರ ನಮ್ಮ ಕುಡ್ಲ ವಾಹಿನಿಯ ಜೊತೆ ಮಾತನಾಡಿ, ರಕ್ಷಿತಾ ನಮಗೆ ಯಾಕೆ ಆದರ್ಶವಾಗ್ತಾಳೆ ಅಂದ್ರೆ ಸಾಮಾನ್ಯ ಕುಟುಂಬದಿಂದ ಬಂದು ದುಃಖ ದುಮ್ಮಾನ ಅವಮಾನಗಳನ್ನ ಎದುರಿಸಿ ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದಿದ್ದಾಳೆ. ಬದುಕೇ ಹಾಗೆ ಅವಮಾನಿಸಿ ಕೊನೆಗೆ ಸನ್ಮಾನಿಸುತ್ತದೆ. ನನ್ನ ಕ್ಷೇತ್ರದ ಪ್ರತಿಭೆಯಾಗಿದ್ದರಿಂದ ಸನ್ಮಾನಿಸಿದ್ದೇನೆ. ಜೀವನದಲ್ಲಿ ಆಕೆ ಎಲ್ಲಾ ಕ್ಷೇತ್ರಗಳಲ್ಲಿ ವಿನ್ನರ್ ಆಗಲಿ, ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಆಗಲಿ ಎಂದು ಶುಭವನ್ನ ಹಾರೈಸಿದ್ರು. ಇದೇ ಸಂದರ್ಭ ರಕ್ಷಿತಾ ಅವರ ತಂದೆ, ತಾಯಿ, ಸಹೋದರಿ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತನಾಡಿ, ರಕ್ಷಿತಾಳಿಗೆ ಎಲ್ಲರೂ ಕೂಡ ಬೆಂಬಲವನ್ನ ನೀಡಿದ್ದೀರಿ. ಕಷ್ಟದ ದಿನಗಳನ್ನ ನಾವು ಕೂಡ ಕಂಡಿದ್ದೇವೆ. ಈಗ ಎಲ್ಲೆಡೆ ಅವಳಿಗೆ ಸಿಗುವಂತಹ ಗೌರವವನ್ನ ಕಂಡ್ರೆ ಸಂತೋಷ ಆಗುತ್ತಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಬಿಗ್ ಬಾಸ್ ನೋಡುದೇ ರಕ್ಷಿತರಿಂದ. ಸರ್ ಒಂಚೂರಿಂದ ಮಾಲೆ ಮದ್ದಿನದು ಬಂದೆನೋ. ಥ್ಯಾಂಕ್ ಯು ಸೋ ಮಚ್. ಬೇರೆ ಬೇರೆ ಬೋರ್ಡ್ ಫಂಕ್ಷನ್ ಕಡಿ ಬಿಡು ಬೋರ್ಡ್ ಇತ್ತು ಚೂರು ಉಂಟಲೆ. ಬಿಗ್ ಬಾಸ್ ವಿನ್ನರ್ ರಕ್ಷಿತಾ ನಮ್ಮ ಜೊತೆ ಇದ್ದಾರೆ. ಅವರ ಮನದಾಳದ ಮಾತನ್ನು ನಾವೀಗ ಕೇಳುವ. ರಕ್ಷಿತಾ, ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದೀರಿ, ಜನ ಬೆಂಬಲ ಸಿಗ್ತಾ ಇದೆ, ಎಂಚ ಒಂದುಂಡು ತುಳುಟು ಮಸ್ತ್ ಶೋಕ್ ಆವೊಂದುಂಡು, ಮಸ್ತ್ ಖುಷಿ ಆಂಡ್ ಓಕೆ. ಆ್ಯಕ್ಚುಲಿ ದಾದಿ ಗೊತ್ತುಂಡು ಇತ್ತೆ ಯಾನ್ ಪಂಡ ಮೂಚಿ ತಿಂಗಳು ಅಲ್ಪ ಕಂಟಿನ್ಯೂಸ್ಲಿ ಅಲ್ಲಿ ಕನ್ನಡನೇ ಕೇಳೊಂದಿತ್ತೀನಿ, ಕನ್ನಡನೇ ಪಾತೆರೊಂದಿತ್ತೀನತೆ. ಏನ ಮಮ್ಮಿ ಒಂಜಿ ಮೀಟ್ ಮಲ್ಪರೆ ಬೈದಿತ್ತಾರೆ ಗೊತ್ತುಂಡೆ ಇಲ್ಲದ ಉಲೈ ಹೆಂಗೆ ತುಳು ಅಂಚ ಪಾತೆರೆ ಬರೋಂದಿತ್ತು. ಜಿಜುಡೆ ಇರ ಗೊತ್ತುಂಡತ್ತೆ ತುಳು ಎಂಚ ಪಾತೆರನು ನಡುಟಿ ಅಂತ ಸ್ಟಾಪ್ಲ ಮಾಡ್ಬೋದು ಅಂಚ ಜನಗುಲೆ ಬಂದು ಬರ ಚೂರು ಸ್ಲೋ ಪಾತೆರೆ ಪಂದು ಸೊ ಅಂಚ ಸೊ ಇತ್ತೆ ಪಟ ಪಟ ಪಾತೆರೆ ಬರ್ಪುಚಿ ಮೆಲ್ಲ ಇಂಚ ಪಾತೆರ್ವೆ ಓಕೆ. MLA ಇರ್ಲೆತ್ತಿದ್ದೀರಿ, ಆರೇನಿ ಸನ್ಮಾನ ಪುರ ಮಲ್ತೊಂದಿಲ್ಲೇರಿ, ಎಂಚ ಅರ್ನ ಬಗ್ಗೆ ದಾದ ಬಂತ. ಥ್ಯಾಂಕ್ ಯು ಸೋ ಮಚ್. ಯಾನ್ ಎನ್ನದು ಜಿ ಎಂಕ್ ಇಂಚ ಪೂರ ಆಪರ್ಚುನಿಟಿ ಇಂಚ ಪೂರ ಅವಕಾಶ ಸಿಕ್ಕೊಂಡು ಬಂದು ಥ್ಯಾಂಕ್ ಯು ಸೋ ಮಚ್. ಈತನಿಗಲ್ಲ ಇರೇ ಗೊತ್ತುಂಡೆ ಯಾನ್ ಅಲ್ಪೊಡ್ದು ಪೋದು ಬತ್ತೊಂಜಿ ಮನೆ ಮಗಳು ಪಂದು ಎಂಕೊಂಜಿ ಅಕ್ಸೆಪ್ಟ್ ಮಲ್ದೇರು ಪೂರ ಕರ್ನಾಟಕದಗುಲು ಐಕ್ ಥ್ಯಾಂಕ್ ಯು ಸೋ ಮಚ್. ನೆಡ್ದು ಮಲ್ಲ ದಾದೆ ಬೋಡತೆ. ರಕ್ಷಿತಾ ನಮಗೆ ಯಾಕೆ ಆದರ್ಶ ಆಗ್ತಾಳೆ ಅಂತ ಹೇಳಿದರೆ, ಒಂದು ಜನಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಏರಬೇಕಾದ್ರೆ ಅದರ ಹಿಂದೆ ಒಂದಷ್ಟು ದುಃಖ ದುಮ್ಮಾನ ಅವಮಾನ. ಈ ಬದುಕು ಹೀಗೆ ನಮ್ಮನ್ನು ಅವಮಾನಿಸ್ತದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ಸನ್ಮಾನಿಸ್ತದೆ. ಆ ಸನ್ಮಾನ ಸಿಗಬೇಕಾದ್ರೆ ಬಹುಶಃ ಆ ಮಗು ಮಾಡಿರ್ತಕ್ಕಂಥ ಪ್ರಯತ್ನ, ಸಾಧನೆ, ಉಣ್ಣಂಥ ನೋವು. ನಾವು ಸುಮಾರು ಸಲ ಅವ್ರ ಶೋ ನೋಡುವಾಗ ಅವರ ಜೀವನದ ಕಥೆ ಹೇಳುವಾಗ ಅವರು ನಮ್ಮ ನಾಲಾ ಸೋಪಾರದಲ್ಲೇ ಅವ್ರ ತಂದೆ ಒಂದು ಸಣ್ಣ ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ರು. ಈ ಮಗು ಆ ಮನೆಗೆ ಬೆಳಕನ್ನು ಕೊಟ್ಟಂಥ ಒಂದು ಮಗು. ನಮ್ಮದು ಹೋಟ್ಲೆಲ್ಲ ಆ ಭಾಗದಲ್ಲಿ ಇರುವಂಥದ್ದು ವಸಾಯಿ ವೀರ ನಾಲಾ ಸೋಪಾರದಲ್ಲಿ ನಮ್ಮಲ್ಲಿ ಹೋಟ್ಲ್ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಮೊನ್ನೆ ಸ್ನೇಹಿತರು ಬಂದಿದ್ದರು, ನೀವು ಒಂದು ಮಾತಾಡಬೇಕು, ಒಂದಿಷ್ಟು ಊಟ ಹಾಕಬೇಕು ಅಂತ ಹೇಳಿದಾಗ ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದೆ. ಮತ್ತು ಒಂದಷ್ಟು ಚಾನಲ್ ಮುಖಾಂತರ ಕೂಡ ನಮ್ಮ ವಿಶೇಷವಾಗಿ ನಮಗೆ ಹೆಮ್ಮೆ ಅಂದರೆ ನಮ್ಮ ಕ್ಷೇತ್ರದ ಕಾಪು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪಡುಬಿದ್ರಿಯ ಒಂದು ಮನೆ ಮಗಳು. ಆ ನಿಟ್ಟಿನಲ್ಲಿ ನಮ್ಮದು ಕರ್ತವ್ಯ ಇದೆ. ನಾವು ನೀವೆಲ್ಲ ಅದಕ್ಕೆ ದಯವಿಟ್ಟು ವೋಟ್ ಮಾಡಬೇಕು ಅಂತ ಹೇಳಿದರೆ ಜನ ಭಾಳ ಪೂರಕವಾಗಿ ಸ್ಪಂದನೆಯನ್ನು ಮಾಡಿದ್ದಾರೆ. ಇವತ್ತು ರನ್ನರ್ ಆಗಿದ್ದಾಳೆ, ಮುಂದಿನ ದಿನಗಳಲ್ಲಿ ವಿನ್ನರ್ ಆಗಿ ಎಲ್ಲ ಕ್ಷೇತ್ರಗಳಲ್ಲಿ ವಿನ್ನರ್ ಆಗಿ ಬರಲಿ ಅನ್ನೋಂಥ ಹಾರೈಕೆ ಮಾತನ್ನು ಎಲ್ಲಿಡುಂಚಿಲ್ಲ ಲಂಚೇನಿ ಇಂಚೆ ಇತ್ತೆಂಚೊಲ್ಲು ಲಂಚೇನಿ ಮತ್ತು ಒಂದು ಪಾತಿರ್ನು ಜಾಸ್ತಿ ಬೊಕ ಇತ್ತಿನ ನಿತ್ತಿಲೆಕ್ಕನ ಬನ್ಪೋಲು ಬೊಕ ಏರ್ದಾಲ ಬಂಡಲ ಬೇಜಾರಿಜ್ಜಿ ಏರ್ದಾಲ ನೆರಿಯೇಡಲ್ಲ ಅವಿನ ಮನಸ್ಸಿಡ್ದಿ ಒಂದು ಜೋಲು ಕಷ್ಟದ ಅಂದ ಅಲ್ಲಿ ಏತು ಅಲ್ಲಿಗೊಂಚರ ಇಂಚ ಕೈಟ್ ಕಾಸಿಜ್ಜಿಡ ಇಂಚ ಪೂರ ಬೇತ ಜಾಬ್ ಮಲ್ತುಲ ಅಲ್ಲಿ ಮಲ್ದೊಲು ಇಂಚ ಪೋದ ಆಂಡಲ ಇಂಚ ಕಾಲೇಜ್ ಬತ್ತದು ಏರಲ್ಲಿ ಎತ್ತಂಡ ಪೋಂದು ಸಪೋರ್ಟ್ ಇತ್ತು ಜಿ ಆಂಡಲಾಲು ಮೆಲ್ಲ ಪೋವಂತು ಸಪೋರ್ಟ್ ಇತ್ತು ಜಿ ಪೋಗಲಲ್ಲಿ ಬೊಕ್ಕ ಪೋರ್ಸು ಪೋನಗಲಂಚೇನೆ ಎಲ್ಲಿಂಚಿಲ್ಲ ನರ್ಸರಿ ಹಿಡ್ದಿಂಚಿಲ್ಲ ಬ್ಯಾಗ್ಡ್ ಎರಡನೇ ಬ್ಯಾಗ್ ಚಪ್ಪಲ್ ಶೂದಿ ಇದು ಬರೋಂದಿತ್ತೋಲು ಬೊಕ ಅಲ್ಪನೆ ಪೋವಂತೋಲು ಯಾನಿಂಚ ಮೆಲ್ಲ ಪೋನಾಗ ಬೊಕಲಿಗೆ ಮಸ್ತಿ ಜಾಸ್ತಿ ಸ್ಕೂಲುಳ್ಳ ಡೈನಾಡಲ ಅಲ್ನದಲ್ಲ ಪನೊಂದು ಉಪ್ಪೇರು ಮತ್ತೆ ಖುಷಿ ಆಪುಂಡು ಅದಾಗ ಬಂಡ ಟ್ರೋಲ್ ಆತೋಲು ಬೊಕ ನೆರೊಂದುಲೆತ್ತೇರು ಮತ್ತು ಸಂಗೋಡಲ್ನ ಕೆಲವರು ಮಾತ ದಾಲ ಪನೊಂದಿತ್ತೇರು ಆಂಡಲ ಇತ್ತೆ ಮಾತ ಸಪೋರ್ಟ್ ಕೊರ್ಪಿ ಖುಷಿ ಆಣೆ ಬಾರಿ
ಬಂಗೋಡು ತಾಂಡಗಳು ಅಲ್ಲಿ ಯೂಟ್ಯೂಬ್ ಮಂತ್ ಅಂತ ಪುದರ್ ಮಂತೋಲ್ ಎಂಗ್ಲಿ ಭಾರಿ ಖುಷಿ ಅಂಡ್